ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ನಾನು ಬರ್ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ನಾವೆಲ್ಲರೂ ಕೂಡ, ಅಥವಾ ಆ ದಿನ ನಾನು ಯಾವ ರೀತಿ ಸ್ಪೆಂಡ್ ಮಾಡಿದೆ ಎಲ್ಲವನ್ನು ಕೂಡ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ನೋಡ್ಕೊಂಡು ಬರೋಣ. ವಿಡಿಯೋ ಸ್ಕಿಪ್ ಮಾಡ್ದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳ್ತಿಸಿ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ. ಎಸ್, ವಿಡಿಯೋನ ನೋಡ್ಕೊಂಡು ಬನ್ನಿ. ಮಾಡ್ತಾಯಿದ್ದೀನಿ. ನಾನು ಇವಾಗ ಅಡುಗೆ ಕೆಲಸವನ್ನು ಬೇಗ ಮುಗಿದ್ರೆ ಆಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ನಾನು. ಅದಕ್ಕೋಸ್ಕರ ಫಸ್ಟ್ ಇವಾಗ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಮೇಲೆ ಗುಡುಗು ಸಿಡ್ಲು ಜೋರಾಗಿ ಬರುತ್ತೆ, ಅದಕ್ಕೋಸ್ಕರ ಅಡುಗೆ ಕೆಲಸ ಬೇಗನೆ ಶುರು ಮಾಡ್ಕೊಂಡಿದ್ದೀನಿ. 11 ಗಂಟೆಗೆ ಸ್ಟಾರ್ಟ್ ಮಾಡಿದಂಥ ಅಡುಗೆ ಕೆಲಸ 3 ಗಂಟೆಗೆ ಮುಗೀತು. ಊಟ ಕೂಡ ಮಾಡುವಾಗ 3 ಗಂಟೆ ಆಯಿತು. ಅಡುಗೆ ಕೆಲಸ ಆದ ನಂತರ ಡೆಕೋರೇಷನ್ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಶ್ರೇಯಾನ್ ಸೇರಿಕೊಂಡು ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಅವನು ನನಗೆ ಹೆಲ್ಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಬಲೂನ್ಸ್ಗಳನ್ನು ಹೊಡೆದಾಕ್ದ. ನಾನೆಲ್ಲ ಬಲೂನ್ಸ್ಗಳನ್ನು ಟೈ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀನಿ. ಬಲೂನ್ಸ್ ಸ್ವಲ್ಪ ಶಾರ್ಟೇಜ್ ಆಯಿತು, ತುಂಬ ಬಲೂನ್ಸನ್ನು ಹೊಡೆದಾಕ್ದ. ಇದೇ ರೀತಿಯಾಗಿ ಎರಡೆರಡು ಬಲೂನ್ಗಳನ್ನು ಟೈ ಮಾಡಿಕೊಂಡು ಹೀಗೆ ಫ್ಲವರ್ ಶೇಪ್ ಮಾಡಿಕೊಂಡೆ. ಅಡುಗೆ ಕೆಲಸ ಮುಗಿದ ನಂತರ ಡೆಕೋರೇಷನ್ ಮಾಡ್ತಾಯಿದ್ದೆ ನಾನು. ಡೆಕೋರೇಷನ್ ಆದ ನಂತರ ಹೊರಗಡೆ ಹೋಗೋದಿತ್ತು. ಕಾರ್ಕಳದಲ್ಲಿ ತುಂಬಾ ಮಳೆ ಬರ್ತಾಯಿತ್ತು. ನಿನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಮೂಡ್ ಔಟ್ ಆಯ್ತು ಅಂತ ಹೇಳ್ಬೋದು. ಇವಾಗ ಬೆಲೂನ್ಗಳನ್ನ ಸ್ಟಿಕ್ ಮಾಡ್ತಾಯಿದ್ದೀನಿ ನಾನು ನೆಲದ ಮೇಲೆ. ಒಂಥರ ತುಂಬ ಡಿಫ್ರೆಂಟ್ ಲುಕ್ ಕೊಡ್ತು. ಸಿಂಪಲ್ ಡೆಕೋರೇಷನ್ ಆದರೂ ಕೂಡ ತುಂಬಾ ಗ್ರೇಟ್ ಲುಕ್ ಕೊಡ್ತು ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಈ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು. ಇವನಂತೂ ಸುಮ್ಮನೆ ಇರ್ತಾನೇ ಇರಲಿಲ್ಲ, ಏನಾದರೂ ತಂಟೆ ಮಾಡ್ತಾನೇ ಇದ್ದ. ನಾನು ಬೇಗ ಡೆಕೋರೇಷನ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ನೋಡಿ, ಫೈನಲ್ ಆಗಿ ಈ ಲುಕ್ ಬಂತು ನಮ್ಮ ಡೆಕೋರೇಷನ್ಗೆ. ಇನ್ನು ಟೇಬಲ್ ಡೆಕೋರೇಷನ್ ಒಂದು ಮಾಡೋದಿದೆ. ಅದಕ್ಕಿಂತ ಮೊದಲು ಹೊರಗಡೆ ಹೋಗೋದಿದೆ, ಕೇಕ್ ತಗೊಂಡು ಬರೋದಿದೆ. ಇವಾಗ ಹೊರಗಡೆ ಹೋಗಬೇಕು. ನಾನಿವಾಗ ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಕೇಕ್ ಒಂದು ಆರ್ಡ್ರ್ ಕೊಟ್ಟಿದ್ದೆ, ಸೊ ತಗೊಂಡು ಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ತುಂಬಾ ಮಳೆ ಬರ್ತಾ ಇದೆ ಕಾರ್ಕಳದಲ್ಲಿ. ಇವಾಗ ಕಾರ್ಕಳ ಸಿಟಿಗೆ ಹೋಗಬೇಕು ನಾವು. ಡೆಕೋರೇಷನ್ ಎಲ್ಲ ಜಸ್ಟ್ ಇವಾಗಷ್ಟೇ ಮುಗೀತು. ಇನ್ನೇನು ಹೋಗಿ ಕೇಕ್ ಒಂದು ತಗೊಬಂದರೆ ಎಲ್ಲ ಕೆಲಸನೂ ಮುಗ್ದ ಹಾಗೇ. ಕೇಕ್ ಶಾಪ್ನವ್ರಿಗೆ 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಬಟ್ ತುಂಬಾ ಮಳೆ ಬರ್ತಿರೋದ್ರಿಂದ 5 ಗಂಟೆ ಅಂತ ಹೇಳಿ ಇಲ್ಲೇ 6 ಗಂಟೆ ಆಗೋಯಿತು. ಮಳೆ ಬಂದ್ರಂತೂ ಎಲ್ಲಿಗೂ ಹೊರಡೋಕೆ ಮೂಡೇ ಬರಲ್ಲ, ಮೂಡೌಟ್ ಆಗೋಯಿತು. ಇಲ್ಲ ಅಂತ ಹೇಳಿದ್ರೆ ತುಂಬ ಕಡೆಗೆ ಹೋಗೋದಿತ್ತು. ಮಳೆ ಬರ್ತಾ ಇದೆ, ಸೊ ಆಗ್ತಾ ಇಲ್ಲ. ಕೇಕ್ ಒಂದು ತಗೊಂಡು ಸೀದಾ ಬರಬೇಕು. ಗುಡುಗು ಬೇರೆ ಬರ್ತಾ ಇದೆ. ಬನ್ನಿ, ನಿಮ್ಮನ್ನು ಕೂಡ ನಾನು ನಮ್ಮ ಕಾರ್ಕಳ ಪೇಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಕಾರ್ಕಳ ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಕೇಕ್ನ ಆರ್ಡ್ರ್ ಕೊಟ್ಟಿದ್ದೀನಿ, ಕೇಕ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ನಿಮ್ಗೆ ಕೂಡ ತೋರಿಸ್ತೀನಿ ಯಾವ ಶಾಪಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ ಅಂತ. ನೀವೇನಾದರೂ ಕಾರ್ಕಳದಲ್ಲಿದ್ದರೆ ನೀವು ಕೂಡ ಅಲ್ಲಿಗೆ ವಿಸಿಟ್ ಮಾಡ್ಬೋದು. ಕೇಕ್ ತುಂಬಾ ಚೆನ್ನಾಗಾಗುತ್ತೆ ಇಲ್ಲಿದ್ದು. ಮತ್ತು ಇನ್ಯಾಕೆ ತಡ ಮಾಡೋದು, ನಾನು ಬೇಗ ರೆಡಿ ಆಗಿಬಿಟ್ಟು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೊರಡ್ತೀನಿ ನಾನು. ಶ್ರೇಯಾನ್ ಅಂತೂ 5 ಗಂಟೆಗೆ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾನೆ, ನಂದೇ ಆಗಲಿಲ್ಲ. ಇವಾಗ ನಾವು ಕಾರ್ಕಳದಲ್ಲಿದ್ದೀವಿ. ಕೇಕ್ ತಗೊಳ್ಳೋಣ ಅಂತ ಕಾರ್ಕಳಕ್ಕೆ ಬಂದಿದ್ದೀನಿ ನಾನು. ನಾವೀಗ ರಿಬ್ಬನ್ಸ್ ಆ್ಯಂಡ್ ಬಲೂನ್ಸಲ್ಲಿ ಇದ್ದೀವಿ, ಕೇಕ್ ಶಾಪಲ್ಲಿದ್ದೀವಿ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಸ್ಪಾನ್ಸರ್ ಅಂತ ಅಂದ್ಕೊಳ್ಬೇಡಿ, ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು. ಇಲ್ಲಿ ಕೇಕ್ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಯಮ್ಮಿ ಆಗಿತ್ತು. ನಮಗೆ ಅಂತೂ ತುಂಬಾ ಇಷ್ಟ ಆಯಿತು. ನಾನು ಚಾಕ್ಲೇಟ್ ಫ್ಲೇವರ್ ಆರ್ಡ್ರ್ ಕೊಟ್ಟಿದ್ದೆ. ಚಾಕ್ಲೇಟ್ ಫ್ಲೇವರ್ ಅಂದರೆ ನನಗಂತೂ ತುಂಬಾ ಇಷ್ಟ, ಅದಕ್ಕೋಸ್ಕರ ಚಾಕ್ಲೇಟ್ ಫ್ಲೇವರ್ ಆರ್ಡ್ರ್ ಕೊಟ್ಟಿದ್ದೆ. ಡಿಸೈನ್ ಕೂಡ ನಾನೇ ಸೆಲೆಕ್ಟ್ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ. ಕೇಕ್ ನಮ್ಮದು ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ವಾ, ಇದೇ ಡಿಸೈನ್.
ಕಾರ್ಕಳದಿಂದ ಜಸ್ಟ್ ಇವಾಗ ತಾನೇ ಬಂದ್ವಿ ನಾವು. ನಾನಿಲ್ಲಿ ಟೇಬಲ್ಗೆ ಕೇಕ್ ಇಡೋದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಫ್ಲವರಿಂದ, ರೆಡ್ ರೋಸಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಯಾವ ರೀತಿ ಬಂದಿದೆ ಅಂತ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಸುತ್ತ ಕ್ಯಾಂಡಲ್ ಇಟ್ಟು ನಡುವೆ ರೆಡ್ ಕಲರ್ ರೋಸ್ ಆಗಿರೋದ್ರಿಂದ ಕ್ಯಾಂಡಲ್ ಉರಿಯುವಷ್ಟೊತ್ತಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸರ್ ನೋಡ್ತಾ ಇದ್ದೀರಲ್ವ, ಫೈನಲ್ ಆಗಿ ಈ ಲುಕ್ ಕಾಣ್ತಾ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಹೇಳಿ ತಿಳಿಸಿ ನನಗೆ ಯಾವ ರೀತಿ ಆಗಿದೆ ಅಂತ. ನಿಮ್ಮ ಒಪಿನಿಯನ್ ಕೂಡ ಕೇಳೋಕ್ಕಾಗುತ್ತೆ ನನಗೆ. ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಯಾರೆಲ್ಲ ಹೊಸದಾಗಿ ನನ್ನ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬೈ ಬಾಯ್.